ಕೊನೆದಾಗಿ ಒಂದು ದೂರವಾಣಿ ಕರೆ ಹತ್ತ ಹೋಗೋಣ. ಹಲೋ ಹಲೋ. ಎಸ್ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಆಶ್ರಿತ್ ಅಂತ, ಮಂಗಳೂರಿಂದ. ಎಸ್ ಹೇಳಿ ಸರ್. ಇಲ್ಲಿ ಎರಡು ಪ್ರಶ್ನೆಗಳು. ಎಸ್ ಹೇಳಿ. ನೋಡಿ, ನಮ್ದು ಇದೀಗ SIT ತನಿಖೆ ಆಗ್ತಾ ಇದೆ, ಸಂತೋಷ. ಎಲ್ಲ ವಿಷಯಗಳು ಹೊರಗೆ ಬರ್ತದೆ. ಆದ್ರೆ ಇವರು ಫಸ್ಟ್ ಕಂಪ್ಲೇಂಟ್ ಸಲ್ಲಿಸಿದಾಗ ನಮ್ಮ ದಕ್ಷಿಣ ಕನ್ನಡದ SP ಅವರು ಅರುಣ್ ಕುಮಾರ್ ಅವರು ಏನು ಹೇಳಿದ್ರ, ಈಗ ರಿಸಲ್ಟ್ ಅಲ್ಲಿಗೆ ಬಂತು ನೋಡಿ. ಯಾರು ಕಂಪ್ಲೇಂಟ್ ಕೊಟ್ಟಿದಾನ ಅವರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಫಸ್ಟ್ಗೆ ಅವರು ಇವರ ಜೊತೆಗೆ ಒಂದು 3-4 ಗಂಟೆ ತಾಸಿನ ಇನ್ವೆಸ್ಟಿಗೇಷನ್ ನಲ್ಲಿ ಹೇಳಿದ್ದಾರೆ. ಈಗ ನೋಡುವಾಗ ಸುತ್ತಿ ಬಳಸಿ ಅಲ್ಲಿಗೆ ಬರ್ತದೆ, ಇದು ಬಂದಿದೆ. ಯಾಕಂದ್ರೆ ಯಾರು ದೂರು ಕೊಟ್ಟಿದಾರ ಅವನೇ ಒಂದು ರೀತಿಯ ತಪ್ಪಿತಸ್ಥ ಅಂತ. ಇದು ಈ ಬುರುಡೆ ಕೇಸಿನ ವಿಷಯದಲ್ಲಿ. ಯಾಕಂದ್ರೆ ಇದು SITಗಿಂತ ಮೊದಲು ನಾವು ಅಲ್ಲಿ ಫಸ್ಟ್ ಬ್ರೈನ್ ಮ್ಯಾಪಿಂಗ್ ಮಾಡ್ತಿದ್ರೆ ಅಲ್ಲಿ ಇಷ್ಟೆಲ್ಲ ಗುಂಡಿ ತೋಡುದು ಅದೆಲ್ಲ ಉಳಿತಾ ಇತ್ತು. ಆದ್ರೆ ಒಂದು ರೀತಿಯಲ್ಲಿ ಏನು ಊಹಾಪೋಹಗಳಿತ್ತು ಅದಕ್ಕೆಲ್ಲ ತೆರೆ ಬಿದ್ದಾಗೆ ಆಗ್ತದೆ ಒಂದು ಲೆಕ್ಕದಲ್ಲಿ ಈಗ ರಿಪೋರ್ಟ್ ಬಂದಾಗ. ಇನ್ನೊಂದು ಪ್ರಶ್ನೆ, ಈಗ ಸೌಜನ್ಯ ಅವ್ರದ್ದು ಅತ್ಯಾಚಾರ ಅಂತ ಏನು ಹೇಳ್ತಾರೆ, ಇದು ಆಗಿದ್ದು ಅಕ್ಟೋಬರ್ನಲ್ಲಿ, ಅಕ್ಟೋಬರ್ 2012. ಇದು ವಸಂತ್ ಗಿಳಿಯರವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಅವರಿಗೆ ಗೊತ್ತಿರಬಹುದು ಅಂತ ಹೇಳ್ತಾ ಇರೋದು. 10 ತಿಂಗಳ ಅವಧಿ ಅವರಿಗೆ ಯಾಕೆ ಬೇಕಾಯ್ತು? ಇದು ಈ 3 ಜನ ಅಥವಾ 4 ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ. ಅವರಿಗೆ ಅದಕ್ಕಿಂತ ಮೊದಲು ಎಷ್ಟೋ ಆಪರ್ಚುನಿಟಿ ಇತ್ತಲ್ಲಿ. ಪೊಲೀಸರಿಂದ ಇನ್ವೆಸ್ಟಿಗೇಷನ್ ಆಗ್ತದೆ, CID ಇಂದ ಆಗ್ತದೆ, CBI ಇಂದ ಕೂಡ ಆಗ್ತದೆ. ನನ್ನ ಪ್ರಕಾರ ಏನಿಲ್ಲ ಅಂದ್ರೂ ಈ ತನಿಖೆ ಒಂದು 5-6 ತಿಂಗಳು ಆಗಿರ್ತದೆ. ಸೊ ನ್ಯಾಚುರಲ್ ಕೋರ್ಸ್ ಆಫ್ ಆಕ್ಷನ್ ಅಂತಾರೆ. ಸೊ ಅವರಿಗೆ ಇವರ ಮೇಲೆ ಸಂಶಯ ಇದ್ದರೂ ಕೂಡ ಅವ್ರು ಅದನ್ನು ಹೋಗಿ ತನಿಖಾಧಿಕಾರಿಗಳ ಹತ್ರ ಹೇಳಬೇಕಿತ್ತು ಈ ತನಿಖೆ ನಡೆಯುವಾಗ. ಸೊ ಈ 10 ತಿಂಗಳಲ್ಲಿ ಚೇಂಜ್ ಇವೆಂಟ್ ಏನಿತ್ತು, ಅವರಿಗೆ ಸಂತೋಷ್ ರಾವ್ ನಿರಪರಾಧಿ, ಈ 4 ಜನ ಮೋಸ್ಟ್ಲಿ ಅಪರಾಧಿ ಅಂತ ಗೊತ್ತಾಗ್ಲಿಕ್ಕೆ ಈ 10 ತಿಂಗಳ ಕಾಲದಲ್ಲಿ ಏನಾಯ್ತು? 1, 2 ಅವರು ಅದನ್ನು ತನಿಖಾಧಿಕಾರಿಗಳಿಗೆ ಹೇಳುವ ಬದಲು ಅದನ್ನು ಹೋಗಿ ಮಾಧ್ಯಮದ ಮುಂದೆ ಹೇಳ್ತಾರೆ. ನ್ಯಾಯ ಕೊಡಬೇಕಾಗಿದ್ದು ತನಿಖಾಧಿಕಾರಿಗಳು. ಇದು ಗಿಳಿಯಾರ್ ಅವರಿಗೆ ಪ್ರಶ್ನೆ, ಯಾಕೆ ಹೀಗಾಗಿರ್ಬೋದು? ಅಲ್ಲ, ಈಗ ಅವರಿಗೆ ನೋಡಿ, ಅವರೊಂದು ಈ ನಾಗರಿಕ ಸಮಾಜದಲ್ಲಿ ಅವರಿಗೆ ಈ ಬುರುಡೆಯ ಒಳಗಡೆ ಮಿದುಳಿರುವಂತ ಮನುಷ್ಯ ನಮ್ಮ ಹಾಗೆ. ಇವರು ಬುರುಡೆ ತಂದವರು ಖಾಲಿ ಬುರುಡೆ ಇರೋದು ಇವರಲ್ಲಿ. ಅವ್ರು ಎಷ್ಟು ಸಮರ್ಪಕವಾಗಿ ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆ ಎಲ್ಲ ಸತ್ಯ ಅಡಗಿದೆ. ತನಿಖಾಧಿಕಾರಿಗಳು ನೋಟಿಸ್ ಕೊಟ್ಟರು ಕೂಡ, ರುದ್ರಮುನಿಯವರು ಕೊಟ್ಟರು ಕೂಡ, ಆಗಲೂ ಕೂಡ ಇವರು ಹೇಳೋದಿಲ್ಲ, ಯಾರ ಹೆಸರು ಹೇಳೋದಿಲ್ಲ. ನಿಮ್ಗೆ ಯಾರ ಮೇಲೆ ಅನುಮಾನ ಇದ್ರೆ ಹೇಳಿ ಅಂತೇಳಿ ಈ ಏನು ಸಂತೋಷ್ ರಾವ್ ಪರವಾದ ಹೋರಾಟಗಾರ ಮಹೇಶ್ ಶೆಟ್ಟಿಗೂ ನೋಟಿಸ್ ಜಾರಿ ಕೊಡ್ತಾರೆ, ಸೌಜನ್ಯ ಕುಟುಂಬಕ್ಕೂ ಕೊಡ್ತಾರೆ. ಆಗ ಹೇಳಲ್ಲ. ಅಂದ್ರೆ 1 ವರ್ಷಗಳ ಅವಧಿಯನ್ನ ಇವರು ಪ್ಲಾನ್ ಮಾಡ್ಲಿಕ್ಕೆ ತಗೊಂಡ್ರು. ಇವರ ಬ್ರೈನ್ ವಾಶ್ ಮಾಡಿ ಈ ತರ ಷಡ್ಯಂತ್ರ ಮಾಡ್ಬೇಕು, ನಾವು ಈ ತರ ಮಾಡಿದ್ರೆ ಇನ್ನೇನೋ ಆಗತ್ತೆ. ಇದು ಬಹಳ ಓಪನ್ ಸೀಕ್ರೆಟ್ ಸರ್. ನೋಡಿ, 1-2 ತಿಂಗಳಿಂದ ನೀವು ನೋಡ್ತಾ ಇದ್ದೀರಿ ಸುಜಾತಾ ಭಟ್ದು ಕತೆ, ಹುಟ್ಟದೇ ಇರುವಂತ ಅನನ್ಯ ಭಟ್. ನಾನು ಡೇ 1 ಹೇಳಿದ್ದೀನಿ, ಅದು ಅವಳು ಆರೋಪ ಮಾಡಿದಂತ 4-5 ದಿನದಲ್ಲೇ ಸುವರ್ಣ ಸುದ್ದಿವಾಹಿನಿಯಲ್ಲಿ ನನ್ನ ಒಂದು ಸ್ಟೋರಿ ಇದು ಇಂಟರ್ವ್ಯೂ ಮಾಡ್ತಾರೆ ಅಜಿತ್ ಹನುಮಕ್ಕನ್ ಅವರು. ಅವತ್ತು ಡೈರೆಕ್ಟ್ ಆಗಿ ಹೇಳಿದ್ದೀನಿ. ಅಷ್ಟೊಳಗಡೆ ನಾನು ಮಣಿಪಾಲಕ್ಕೆ ಸಂಬಂಧಪಟ್ಟಂತ ನಮ್ಮ ಪರಿಚಯ ಇರೋರ ಹತ್ರ ಎಲ್ಲ ದಾಖಲೆಗಳನ್ನು ನೋಡಿದೆ. ಆ ತರದ್ದೇ ಇಲ್ಲ. 22 ವರ್ಷದ ಮಗಳಂತೆ, 6 ತಿಂಗಳಂತೆ. ನೋಡ್ತಾ ನೋಡ್ತಾ ಕಣ್ಣು ಎದುರುಗಡೆನೆ ಈ ತರ ಎಲ್ಲೋ ಪಾಪ ಏನೋ ಮಾಡ್ಕೊಂಡಿದ್ದವ್ರನ್ನ CBI ಸ್ಟೆನೋಗ್ರಾಫರ್ ಅಂತೇಳಿ ಮಾಡಿ ಕಣ್ಣೆದ್ರೆ ಜನರನ್ನ ನಂಬಿಸಿ ಎಷ್ಟೋ ಜನ ತಾಯಿಯರು ಕಣ್ಣೀರು ಹಾಕ್ಬಿಟ್ರು. ಪಾಪ ಒಂದು ಮುದುಕಿ ಬಂದು ಅಳುವಾಗ, ಮಗಳದ್ದು ಅಸ್ಥಿ ಪಂಜರ ಕೊಡ್ರು ಅಂತೇಳಿ ಅಳುವಾಗ ನೋವಾಗಿರುತ್ತೆ. ಯಾವುದೋ ಚಿನ್ನ ತಗೊಂಡ್ಬಂದು ಅವನು ಸಾವಿರಾರು ಬುರುಡೆ ಅಂತೇಳಿ ನಮ್ಮ ಬಾಹುಬಲಿ ಬೆಟ್ಟದ ಬುಡಕ್ಕೆ ಬುಲ್ಡೋಜರ್ ನುಗ್ಸಿದ್ದಾರೆ. 2 ತಿಂಗಳಲ್ಲಿ ಇಷ್ಟು ಷಡ್ಯಂತ್ರ ಮಾಡಿದವರು 12 ವರ್ಷದ ಹಿಂದಿನಿಂದ ಎಷ್ಟು ಮಾಡಿರ್ಬೋದು ಇವರು. ನನಗನ್ಸತ್ತೆ ಬಹುಶಃ ಅವರ ಪಾಪದ ಕೂಡ ತುಂಬಿ ಬಂದಿದೆ. ಜನ ಸಾರ್ವಜನಿಕವಾಗಿ ಗಿರೀಶ್ ಮಟ್ಟಣ್ಣನವರು, ಅವನು ಆ ಮನುಷ್ಯ ಮಾಡುವಂತ ಏನು ಆ ವಿಕೃತಿ, ಒಬ್ಬ ಸೈಕೋಪಾತ್ ಗಿರೀಶ್ ಮಟ್ಟಣ್ಣನವರು. ಧರ್ಮಸ್ಥಳ ಅಥವಾ ಆ ಭಾಗದಲ್ಲಿ ಜನರ ಕೈ ಸಿಕ್ಕಿದ್ರೆ ಜನರೇ ಹೊಡಿತಾರೆ. ಇದು ಅಂದ್ರೆ ಇಡೀ ಕರಾವಳಿಯ ಒಂದು ನೆಮ್ಮದಿಯನ್ನ, ಧಾರ್ಮಿಕ ಶ್ರದ್ಧೆಯನ್ನ, ಮಹೇಶ್ ಶೆಟ್ಟಿ ಅವರ ಹೋರಾಟ ಇನ್ನೊಂದು ಮತ್ತೊಂದು ನಾನೇನು ಹೇಳೋದಿಲ್ಲ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಏನೋ ಅವರಿಗೂ ಗೊತ್ತಿಲ್ಲದೆ ದಿಕ್ಕು ತಪ್ಪಿ ಹೋರಾಟ ಮಾಡಿದ ಕಾರಣ.
ಇದು ಟೋಟಲಿ ಸ್ಟೋರಿಯನ್ನ ಸುಳ್ಳು ಕಥೆಗಳನ್ನ ಅಂದ್ರೆ ಸೈಕೋ ಅವನ ತಲೆಯಲ್ಲಿ ಏನಿದೆಯೋ ಗೊತ್ತಿಲ್ಲ. ಈ ತರದ ಬುರುಡೆ ಕಥೆಗಳನ್ನ ಹೇಳಿ ನಮ್ಮ ಇಡೀ ಧಾರ್ಮಿಕ ಶ್ರದ್ಧೆಯನ್ನು ಹಾಳು ಮಾಡಿದ್ದಿದ್ರೆ ಗಿರೀಶ್ ಮಟ್ಟಣ್ಣನವರು. ಜನರೇ ಹೊಡಿಬಹುದು. ಆ MD ಸಮೀರ್, ಮೊಹಮ್ಮದ್ ಸಮೀರ್ನ ಕರ್ಕೊಂಡು ಬಂದಿರೋದು ಗಿರೀಶ್ ಮಟ್ಟಣ್ಣನವರು. ಇವರಿಗೆ ಜನರೇ ದಾರಿ ಮೇಲೆ ಸಿಕ್ಕಿದ್ರೆ ಕಲ್ಲು ಹೊಡಿತಾರೆ ಅನ್ಸುತ್ತೆ ನನಗೆ. ಈ ಉದಯ್ ಜೈನ್ ವಿಚಾರವನ್ನು ಗಮನಿಸೋದಾದ್ರೆ, ಇತ್ತೀಚೆಗಷ್ಟೇ SIT ತನಿಖೆಗೂ ಕೂಡ ಒಳಪಟ್ಟರು. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳಾಗ್ತಾ ಇದೆ SIT ಇಂದ. ಈ ಸಂದರ್ಭದಲ್ಲಿ ಉದಯ್ ಜೈನ್ ಅವರನ್ನ ತನಿಖೆಗೆ ಒಳಪಡಿಸಿರುವಂಥದ್ದು ಯಾಕೆ? ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರನ್ನ ಏನಾದರೂ ಲಿಂಕ್ ಮಾಡಲಾಗ್ತಾ ಇದೆ ಅಥವಾ ಇದೆಯಾ, ಲಿಂಕ್ ಇದೆಯಾ ಅಂತ ಹೇಳಿ? ಅಲ್ಲ, SIT ತನಿಖೆ ಮಾಡಿರುವಂಥದ್ದು ಈ ಉದಯ್ ಜೈನ್ ಬಗ್ಗೆನೂ, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ದೂರನ್ನ ಕೊಟ್ಟಿರಬಹುದು, ಯಾರು ಅರ್ಜಿಯನ್ನ ಸಲ್ಲಿಸಿರಬಹುದು. SIT ಕರೆದು ಅದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ತಗೊಂಡಿರ್ಬೋದು. ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ಈ SIT ರಚನೆ ಮಾಡಿರುವಂಥದ್ದು ಸೌಜನ್ಯ ಪ್ರಕರಣವನ್ನ ಪತ್ತೆ ಹಚ್ಚಲಿಕ್ಕೆ ಅಂತ ಹೇಳಿ ಅಲ್ಲ. ಅದನ್ನ ಏನು ಈ ರಾಜ್ಯ ಸರ್ಕಾರ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅದರಲ್ಲೇನು ತಪ್ಪಿಲ್ಲ, ತನಿಖೆ ಮಾಡಲಿ. ಈಗ ಪುನಃ ತನಿಖೆ ಆದ್ರೂ ಯಾರದ್ದೇನು ಅಬ್ಜೆಕ್ಷನ್ ಇಲ್ಲ. ಇವರು ಕೋರ್ಟಿಗೆ ಯಾಕೆ ಹೋಗಲ್ಲ ಅಂತ ಹೇಳಿದ್ರೆ, ಇವ್ರಿಗೆ ಇದನ್ನು ಜೀವಂತವಾಗಿ ಇಡಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಿತ್ತು, ಅಲ್ಲಿಗೆ ಏನಾಗ್ತಿತ್ತು ಅಂತ ನೋಡ್ಬೋದಿತ್ತು. ಸಾಕ್ಷಿ ಇದೆ, ನಮ್ಗೆ ಗೊತ್ತಿದೆ, ಪಕ್ಕದ ಮನೆಯಲ್ಲಿದೆ, ಜೇಬಲ್ಲಿದೆ, ಮೊಬೈಲಲ್ಲಿದೆ, ಕಿಸೆಯಲ್ಲಿದೆ ಅಂತ ಹೇಳಿದವರು ಸಾಕ್ಷಿಯನ್ನ ಕೋರ್ಟಿಗೆ ಸಲ್ಲಿಸಬಹುದಿತ್ತು. ಬರೀ ಫೇಕ್ ಐಡಿಯಲ್ಲಿ ಕಾಮೆಂಟ್ ಮಾಡಿಸೋದು, ಯಾರ್ಯಾರದ್ದು ತೇಜವಧೆ ಮಾಡೋದು. ಯಾವುದಾದ್ರೂ ಹೆಣ್ಣು ಮಗಳು ಇದ್ರ ಬಗ್ಗೆ ಅವಳ ಪ್ರಶ್ನೆಯನ್ನು ಕೇಳಿದ್ರೆ, ನಿನ್ನನ್ನು ಅತ್ಯಾಚಾರ ಮಾಡಿದ್ರೆ ನೀನೇನ್ ಮಾಡ್ತೀಯ ಅಂತ, ಇಂಥದ್ದೆಲ್ಲ ಅಸಂಸ್ಕೃತವಾದಂತ ಒಂದು ಟೀಮನ್ನ ಕಟ್ಟಿಕೊಂಡು ಮಾಡ್ತಾ ಇರೋದು ಬಿಟ್ರೆ, ಬೀದಿ ಬದಿಯಲ್ಲಿ ಬೊಂಬಡ ಬಜಾಯಿಸೋದು ಬಿಟ್ರೆ, ಒಬ್ಬನು ಕೂಡ ನೇರವಾಗಿ ಬಂದು ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ, ಅದೊಂದು ಚರ್ಚೆ ಆಗ್ಲಿಕ್ಕೆ ಅವಕಾಶ ಮಾಡೋದಿಲ್ಲ. ಕೇಳಿದ್ರೆ ಹಾಗೆ ಹೀಗೆ ಬಿಟ್ರೆ ಇವ್ರ ಹತ್ರ ಏನೂ ಇಲ್ಲ. ಚಿಹ್ನೆಗೆ ತಂದಂತ ಬುರುಡೆಯನ್ನ ವಸಂತಿ ಗಿಳಿಯಾರ್ ಸೇರಿದಂತೆ ಹಲವರು ಹೇಳ್ತಾ ಇದ್ರು ಅದು ಲ್ಯಾಬಿಂದ ತಂದಿರುವಂಥ ಬುರುಡೆ ಅಂತ ಹೇಳಿ. ಬಟ್ ಈಗ ಅದು ಬಂಗ್ಲಗುಡ್ಡೆಯಿಂದಲೇ ತೆಗೆದಿರುವಂಥ ಬುರುಡೆ ಅಂತ ಹೇಳಿ ಕೆಲವೊಂದು ಪ್ರಾಥಮಿಕ ಮಾಹಿತಿಗಳು ಬರ್ತಾ ಇರೋದು. ಬಂಗ್ಲಗುಡ್ಡೆ ಅನ್ನುವಂಥದ್ದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತಹ ಪ್ರದೇಶ. ಮತ್ತು ಅವರ ಪರವಾಗಿರುವಂಥ ಹೋರಾಟಗಾರರು ಹೇಳೋ ಪ್ರಕಾರ ಅಲ್ಲಿ ವಿಠಲ್ ಗೌಡರನ್ನ ಯಾವಾಗ ಸ್ಥಳ ಮುಹಜರಿಗೆ ಕರ್ಕೊಂಡು ಹೋಗ್ತಾರೆ, ಆ ದಿವಸ 2ಕ್ಕಿಂತ ಹೆಚ್ಚು ಅಸ್ಥಿಪಂಜರಗಳು ಸಿಕ್ಕಿವೆ. ಅದರ ಕುರಿತಾಗಿ SIT ಮೂಲಗಳು ಇನ್ನೂ ಕೂಡ ಮಾಹಿತಿಯನ್ನು ಹೊರಗೆ ಹಾಕಿಲ್ಲ. ಹೆಚ್ಚಾಗಿ ಖುಷಿ ಪಡುವಂಥ ಅಗತ್ಯತೆಗಳಿಲ್ಲ. ಅಲ್ಲಿ ಇನ್ನಷ್ಟು ಅಸ್ಥಿಪಂಜರಗಳು ಇವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. 4ನೇ ಪಾಯಿಂಟಲ್ಲಿ ಸಿಕ್ಕಿರುವಂಥ 6ನೇ ಪಾಯಿಂಟಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರ ಕೂಡ ಅದು ಕೂಡ ಅಸ್ಥಿಪಂಜರ. ಅದು ಹಾಗಾದರೆ ಹೇಗೆ ಸಿಕ್ತು? ಯಾವುದೇ ಶವಗಳನ್ನು ಅಲ್ಲಿ ಹೂತು ಹಾಕಲಿಲ್ಲ ಅಂತ ಆದರೆ 6ನೇ ಪಾಯಿಂಟಲ್ಲಿ ಸಿಕ್ಕಿರುವಂಥ ಅಸ್ಥಿಪಂಜರ ಮತ್ತು ಈಗ ಬಂಗ್ಲಗುಡ್ಡೆಯಲ್ಲಿ ಸ್ಥಳ ಮುಹಜರ್ ಆಗ್ತಾ ಇದೆ, ಅಲ್ಲಿಯೂ ಕೂಡ ಕೆಲವೊಂದು ಅಸ್ಥಿಪಂಜರಗಳು ಸಿಗ್ತಾ ಇದೆ. ಹಾಗಾದ್ರೆ ಏನೋ ಸಮಥಿಂಗ್ ಇಸ್ ರಾಂಗ್, ಅಂದ್ರೆ ಘಟನೆಗಳು 11ನೇ ಪಾಯಿಂಟ್ ಅನ್ನ ಆಗದಾಗ ಏನು ಸಿಗದೇ ಇದ್ದಾಗ ಕಾಡು ಒಳಗಡೆ ಹೋಗ್ತಾರೆ. ಆವಾಗ ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿದ್ದಂತ ಒಂದು ಅಸ್ಥಿಪಂಜರ ಸಿಗತ್ತೆ ಅಂತ ಹೇಳ್ತಾರೆ. ಈಗ ಬುರುಡೆ ತಗೊಂಡು ಬಂದವನನ್ನೇ ಫಸ್ಟ್ ಎನ್ಕ್ವೈರಿ ಮಾಡಿ ಈ ಬುರುಡೆ ಎಲ್ಲಿಂದ ತಗೊಂಡು ಬಂದೆ ಅಂತ ಕೇಳಿದಿದ್ರೆ SIT, ಏನು ಅರುಣ್ ಕುಮಾರ್ ಅವರು SIT ಇದ್ದಿದ್ರೆ ಇಷ್ಟು ದಿನ ಡಿಲೇ ಆಗ್ತಾನೂ ಇರಲಿಲ್ಲ. ಒಬ್ಬ ನಾನು ಗಮನಿಸಿದಂತ ಅವರ ಬಳ್ಳಾರಿಯ ಏನು ಪೊಲೀಸಿಂಗ್ ಅನ್ನು ಕೇಳಿದ್ದೀನಿ, ಉಡುಪಿಯ ಪೊಲೀಸಿಂಗ್ ಅನ್ನು ನೋಡಿದ್ದೀನಿ. ದಕ್ಷಿಣ ಕನ್ನಡಕ್ಕೆ ಬಂದ ನಂತರ ಇಡೀ ದಕ್ಷಿಣ ಕನ್ನಡವನ್ನ ಕಂಟ್ರೋಲ್ ಮಾಡಿದಂತ ಒಬ್ಬ ಒಳ್ಳೆ ಅಧಿಕಾರಿ ಅರುಣ್ ಕುಮಾರ್. ಆಯ್ತಾ, ಅವರನ್ನೇ ಇದಕ್ಕೆ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಇವ್ರದ್ದೆಲ್ಲ ಬಣ್ಣ ಬಯಲು ಮಾಡಿಬಿಡ್ತಿದ್ರು. ಆಯ್ತಪ್ಪ, ಬುರುಡೆ ತಗೊಂಡ್ ಬಂದ, ನಾನು ಲ್ಯಾಬಿಂದ ಅಂತ ಹೇಳ್ತೀನಿ, ಇನ್ನೊಬ್ಬ ಇನ್ನೆಲ್ಲಿಂದ ಅಂತ ಹೇಳ್ತಾರೆ. ಈ ಬುರುಡೆ ಎಲ್ಲಿಂದು ತಮ್ಮ, ಎಲ್ಲಿಂದ ತಗೊಂಡ್ ಬಂದ, ನಿಂಗೆ ಯಾರು ಕೊಟ್ಟರು ಅಂತ ಫಸ್ಟ್ ಕೇಳ್ಬೇಕಾ ಬೇಡವೋ? ಗುಂಡಿ ಅಗಿತಾ ಹೋಗದ? ನೋಡಿ, ಸಾರ್ವಜನಿಕವಾಗಿ ದೊಡ್ಡ ಆಕ್ರೋಶ ಮುಗಿಲಿದ್ದ ನಂತರ ಸರ್ಕಾರ ಕೂಡ ಸೀರಿಯಸ್ ಆಗಿ ಆಕ್ಷನ್ ತಗೊಳಕ್ ಶುರು ಮಾಡಿದ್ದಿಲ್ಲಿ. ಇಲ್ಲಿ ತನಕ ಡ್ಯಾಮೇಜ್ ಆಯ್ತು. ಆಲ್ ಜಜೀರದವರು ಸ್ಟೋರಿ ಮಾಡಿದ್ರು, ಮಾಸ್ ಬರಿಯಲ್ ಅಂತೇಳಿ ಬೊಬ್ಬೆ ಹೊಡೆದ್ರು. ಕೇರಳದಲ್ಲಿ ಒಬ್ಬ ಮನಾಫ್ ಅಂತೇಳಿ ಒಬ್ಬ ಇದ್ದಾನೆ, ಅವನು ದಿನ ಸುಳ್ಳನ್ನು ಹೇಳಿ ಮೊನ್ನೆ ಮೀಡಿಯಾದ ಮುಂದೆ ನಾನು ಅಜ್ಜಿನ ನಂಬ್ಕೊಂಡು ದಾರಿ ತಪ್ಪದೆ, ಇವನು ಯಾವುದೋ ಅರ್ಜುನನ ಹೆಸರಲ್ಲಿ ದುಡ್ಡನ್ನ ವಸೂಲಿ ಮಾಡಿ ₹1 ಅವ್ರ ಕುಟುಂಬದವ್ರಿಗೆ ಕೊಟ್ಟಿಲ್ಲ. ಅವನೊಬ್ಬ ಅತ್ಯಂತ ಒಬ್ಬ ದೊಡ್ಡ ಕ್ರಿಮಿನಲ್. ಅವನು ಆ ಮನಾಫ್ ಕೇರಳದಲ್ಲಿ ಹೋಗಿ ಡ್ಯಾಮೇಜ್ ಮಾಡ್ತಾನೆ. ಇನ್ನೊಬ್ಬ ನಕ್ಸಲ್, ಮಾಜಿ ನಕ್ಸಲ್ಲು ಆಂಧ್ರದಲ್ಲಿ ಡ್ಯಾಮೇಜ್ ಮಾಡ್ತಾನೆ. ಆಲ್ ಜಜೀರದಲ್ಲಿ ಒಬ್ಬ ಉಗ್ರಗಾಮಿಗಳಿಗೆ ಸಪೋರ್ಟ್ ಮಾಡುವಂತ ಮೀಡಿಯಾದವರು ಮಾತಾಡ್ತಾರೆ. ಇವತ್ತು ಅವರೆಲ್ಲ ಎಲ್ಲೋದ್ರು? ಸತ್ಯ ಬಹಿರಂಗ ಆಗಿದೆಯಲ್ಲ. ಈಗ ಚಿನ್ನಯ್ಯನ ಜೈಲಿಗೆ ಹಾಕಿದ್ದಾರೆ, ಅವನು ಸುಳ್ಳಂತ ಒಪ್ಕೊಂಡಿದ್ದಾನೆ. ಈಗ ಆತ್ಮಹತ್ಯೆ ಮಾಡಿಕೊಂಡದ್ದ ಮತ್ತೊಂದ ಅನ್ನೋದು ತನಿಖೆಯಿಂದಲೇ ಬರಬೇಕಲ್ವಾ? ಹಾಗಿದ್ರೆ ಫಸ್ಟ್ ಈ ಬುರುಡೆ ಎಲ್ಲಿಂದ ಅಂತೇಳಿ ಕೇಳಿದಿದ್ರೆ ಇಷ್ಟೆಲ್ಲ ಬೇಕಿತ್ತ? ಇದು
ಈ ತನಿಖೆ ಇದು SIT ಅವರು ಫಸ್ಟ್ಗೆ ಈ ಕೆಲಸ ಮಾಡಿದರೆ, ಅರುಣ್ ಕುಮಾರ್ ಅವರು ಹಾಗೆ ಆತನನ್ನ ಫಸ್ಟ್ ಸರಿಯಾಗಿ ಎನ್ಕ್ವೈರಿ ಮಾಡಿದ್ದಿದ್ರೆ ಈ ತರದ ಕಥೆಗಳು ದಿನಕ್ಕೊಂದೊಂದು ಬಣ್ಣ ಕಲರ್ ಸ್ಟೋರಿಗಳು ಬರ್ತಾ ಇರಲಿಲ್ಲ ಅಂತೇಳಿ ನಾನು ಹೇಳುತ್ತೆ. ಅಲ್ಲ, ನನ್ನ ಪ್ರಶ್ನೆ ಇತ್ತಂಥದ್ದು ಅವರ ಆರೋಪಗಳು ಮತ್ತು ಬಂಗ್ಲಗುಡ್ಡೆಯಲ್ಲಿ ಈಗ ಆಗ್ತಾ ಇರುವಂಥ ಕೆಲವೊಂದು ಘಟನೆಗಳು ಟ್ಯಾಲಿ ಆಗ್ತಾ ಇದೆ. ಅಂದ್ರೆ ಅಲ್ಲಿ 100 ಶವಗಳನ್ನು ಹೂಳಲಾಗಿದೆ ಮತ್ತು ಅದರ ಅಸ್ಥಿಪಂಜರಗಳು ಬುರುಡೆಗಳು ಸಿಗ್ತಾ ಇವೆ. ಅಲ್ಲ, ಇವ್ರು ಹೇಳೋದು ಶವಗಳನ್ನ ಆತ ಹೂಳಿದಾನೆ ಅಂತೇಳಿ ನೇಣಿಗೆ ಹಾಕಿದ್ದೀನಿ ಅಂತೇಳಿ ಹೇಳೋದಲ್ಲ. ಈಗ ಮೊನ್ನೆ ಸಿಕ್ಕಿರುವಂಥದ್ದು ನೇಣಿಗೆ ಹಾಕಿದ ಪರಿಸ್ಥಿತಿಯಲ್ಲಿ ಒಂದು ಹಗ್ಗ ಇತ್ತು, ಅಲ್ಲಿ ಕೆಳಗಡೆ ಒಂದು ಅಸ್ಥಿಪಂಜರ ಇತ್ತು ಅನ್ನುವಂಥದ್ದಲ್ವಾ. ಈಗ ಅದಕ್ಕಿಂತ ಹಿಂದೆ ಯೂಟ್ಯೂಬರ್ ಒಂದು ವಿಡಿಯೋ ಮಾಡ್ತಾನೆ, ಒಂದು ಸೀರೆ ಇದೆ ಅಲ್ಲಿ, ಒಂದು ಪಂಚೆ ಜೋತಾಡ್ತಾ ಇತ್ತು, ಇಲ್ಲಿ ಇರಬಹುದಾ ಅಂತ ಕೇಳ್ತಾನೆ ಅವನು. ಆಮೇಲೆ ಜಯಂತ್ ತಂಗಚ್ಚನ್ ಹೋಗ್ಬಿಟ್ಟು ಅಲ್ಲೆಲ್ಲ ವಿಡಿಯೋ ಮಾಡಿಸ್ತಾನೆ ಇವನು, ಯುನೈಟೆಡ್ ಮೀಡಿಯಾದವನ ಹತ್ರ. ಅದೇ ಸೀರೆ, ಅದೇ ಜಾಗ, ಇವರು ಹಾಕೊಂಡು ಕತ್ತಿ ತಗೊಂಡು ಅಗದು ಬಂದಿರುವಂತದ್ದು ಅದೇ ಜಾಗದಲ್ಲಿ. ತನಿಖೆ ಆಗ್ಲಿ, ಯಾಕೆ ಗಡಿಬಿಡಿ ಮಾಡ್ತಾರೆ? ಇವರೇ ಹೋಗ್ದಿಟ್ಟಿರ್ಬೋದು ಅಲ್ಲಿ ಎಲ್ಲಿಂದಾದ್ರು. 1.5-2 ವರ್ಷದ ಹಿಂದಿನದ್ದು ಎಲ್ಲಿಂದ ಅಗದುಕೊಂಡು ತಂದು ಅಲ್ಲೇ ಇವರು ಎಲ್ಲಿಂದ ತಂದಿದ್ದವನು ಅಂತ ಕೇಳಿ ವಿಟಾಲಿ ಎಲ್ಲಿಂದ ತಂದ್ಕೊಟ್ಟ ಅನ್ನೋದನ್ನ ಅವನು ಬಂಗ್ಲೆಗುಡ್ಡೆ ತೋರಿಸಿರುವಂತದ್ದು. ಅಲ್ಲಿಗೆ ಎಲ್ಲಿಂದ ಬಂತು ಅನ್ನೋದು ಕೂಡ ತನಿಖೆಯ ಭಾಗವೇ. ಅದು ಕೂಡ ಮುಂದುವರಿತದೆ, ಅದು ಕೂಡ ಗೊತ್ತಾಗ್ಬೇಕಲ್ವಾ. ಅದು UDR ಆಗಿದೆಯಾ ಇಲ್ವಾ, ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿರೋದಾ? ಅಲ್ಲಿ ನನಗೆ ಕೆಲವರು ಹೇಳಿದ್ದಾರೆ, ಅಲ್ಲಿ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನ, ಯಾಕಂದ್ರೆ ಅದು ರಿಸರ್ವ್ ಫಾರೆಸ್ಟ್ ಏರಿಯಾ, ಒಳಗಡೆ ಯಾರು ಪಿಕ್ನಿಕ್ಗೆ ಹೋಗಲ್ಲ, ಅಲ್ಲಿ ಯಾರೋ ಬರ್ತಾರೋ ಹೋಗಲ್ಲ, ಒಳಗಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಶವ ಅಲ್ಲೇ ಜೋತಾಡ್ತಾ ಇರ್ಬೋದು, ಅದು ಕೆಳ ಬಿದ್ದಿರ್ಬೋದು, ಆ ತರ ಅಸ್ಥಿಪಂಜರಗಳು ಇನ್ನೂ ಸಿಗ್ಬಹುದು ಅಲ್ಲಿ. ಅದು ನಮ್ಗೆ ಇದಕ್ಕೆ ಸಂಬಂಧಪಟ್ಟಿರುವಂತ ಸಬ್ಜೆಕ್ಟ್ ಅಲ್ವಾ. ಈಗ ಯಾರ ಅವನು 14.13 ಪಾಯಿಂಟ್ ಅಗಿಯುವಾಗ ಅಲ್ಲಿ ಸಿಕ್ಕಿದ್ರೆ ಹೇಳ್ಬೋದಿತ್ತು, ಸಿಕ್ತಲ್ಲ ಈಗ ಅಂತೇಳಿ. ಆದ್ರೂ 264 UDR ಆಗಿರೋದು ದಾಖಲೆ ಪಂಚಾಯತ್ನಲ್ಲಿ ಇರುವಂತದ್ದು. ಓಕೆ ಈ ವಿಚಾರ ಕುರಿತಾಗಿ ಮಾತಾಡ್ತಾ ಹೋದ್ರೆ ಇನ್ನೂ 1 ಗಂಟೆ ಅವಕಾಶಗಳು ಬೇಕಾಗಿ ಬರಬಹುದೇನೋ, ಬಟ್ ನಮಗೆ ಸಮಯದ ಅವಕಾಶ ತುಂಬಾನೇ ಕಡಿಮೆ ಇದೆ. ಸೊ ಕೊನೆಯದಾಗಿ ಹೇಳೋದಾದ್ರೆ ಸರ್, ಈ ಎಲ್ಲ ಪ್ರಕರಣಗಳು ಒಟ್ಟಾರೆಯಾಗಿ ಒಂದು ಕ್ಷೇತ್ರದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಹಲವಾರು ವರ್ಷಗಳಿಂದ ನಂಬಿಕೊಂಡು ಬಂದಿರುವಂತಹ ನಂಬಿಕೆಯನ್ನು ಕೆಡವಲು ಮಾಡ್ತಾ ಇರುವಂಥ ಒಂದು ಪ್ರಯತ್ನ ಅಂತ ಹೇಳಿ. ಸೊ ಇದಕ್ಕೆ ಕೊನೆ ಇಲ್ವಾ, ಅಥವಾ ಕೊನೆ ಆಗೋದಾದ್ರೂ ಕೂಡ ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯ ಯಾವ ರೀತಿ ಕೊನೆಯಾಗೋದು ಹಿಡ್ಕೊಂಡು ಬಾರಿಸಿದಾಗಲೇ. ಈಗ ಇದೆಲ್ಲ ನಿಮ್ಮ ಮೇಲೊಂದು ನಾನು ಆರೋಪ ಹಾಕಿಬಿಟ್ಟು, ಅಥವಾ ನಿಮ್ಮ ಮನೆಯ ದೈವಸ್ಥಾನದ ಮೇಲೆ ಆರೋಪ ಹಾಕಿ ದಾಖಲೆ ಇಟ್ಕೊಂಡು ಬಂದು ಆರೋಪ ಹಾಕಿದ್ರೆ, ನಾನೊಬ್ಬ ವರದಿಗಾರನಾಗಿ ನನ್ನ ವರದಿಗಾರಿಕೆಯ ಜೀವನದಲ್ಲಿ ದಾಖಲೆಗಳ ಆಧಾರದಲ್ಲಿ ನಾನು ಆರೋಪಗಳನ್ನ ಮಾಡಿದ್ದೀನಿ, ವರದಿಯನ್ನ ಬರ್ತಿದ್ದೀನಿ. ಅದನ್ನ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಿದ್ರು ಅದಕ್ಕೆ ದಾಖಲೆಗಳು ಇವತ್ತು ಕೂಡ ನನ್ನಲ್ಲಿವೆ. ನಾನು ಮಾಡಿರುವ ಎಲ್ಲ ವರದಿಗಳು ಏನು ಇಲ್ಲದೆ ಅವನು ಹೇಳ್ದ, ಇವನು ಹೋರಾಟಗಾರನಿಗೆ ಕೇಳಿದ್ರೆ ಮನೆಯವರು ಹೇಳೋದನ್ನ ನಾನು ಹೇಳ್ತಾ ಇದ್ದೀನಿ ಅಂತಾನೆ, ಮನೆಯವರಿಗೆ ಕೇಳಿದ್ರೆ ಮಹಿಷಣ್ಣ ಹೇಳ್ತಿರೋದು ನಾವು ಹೇಳ್ತಾ ಇದೀವಿ ಅಂತಾರೆ. ಯಾರು ಹೇಳಿದ್ದಾರೆ, ಎಲ್ಲಿಂದ ಬಂದಿದ್ದು, ಏನೂ ಇಲ್ಲ ಇದರಲ್ಲಿ. ಹಿಂಗ್ ಸುಮ್ಮನೆ ಒಂದು ದೇವಸ್ಥಾನವನ್ನ ಟಾರ್ಗೆಟ್, ಈಗ ಮನಾಫ್ ಇದಾನಲ್ಲ, ಮನಾಫಿಗೆ ಯಾವ್ದ್ರಲ್ಲಿ ಹೊಡಿಬೇಕು ನಾವೀಗ? ನಂದು ತಪ್ಪಾಯ್ತು, ಅಜ್ಜಿನ್ ನಂಬದೆ ಅಲ್ಲ, ಇವನು ಆ ಅಜ್ಜಿನ್ ನಂಬ್ಕೊಂಡು ಇಡೀ ಕೇರಳದಾದ್ಯಂತ ಸುಳ್ಳು ಪ್ರಸಾರ ಮಾಡ್ಬಿಟ್ನಲ್ಲ. ಈಗ ಕೇರಳದ ಯಾವುದೇ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನ ಹೆಚ್ಚಾಗಿ, ಈಗ ಸತ್ಯ ದರ್ಶನ ಆಗ್ತಾ ಇಲ್ಲ. ಈಗ ಮನಾಫಿಗೆ ಬೊಗಳಕ್ಕಾಗಲ್ವ? ಈಗ ನಾನು ಹೇಳುದು, ಮನಾಫ್ ಈಗ ಹೇಳ್ಬೇಕು ಸತ್ಯ ಇದು ನನಗೆ ಗೊತ್ತಿರಲಿಲ್ಲ, ತಪ್ಪಾಯ್ತು, ಕ್ಷಮಿಸ್ಬಿಡಿ ಅಂತ ಅವನದೇ ಚಾನಲ್. ಯಾಕೆ ಇದೆಲ್ಲ ಸರ್? ತಪ್ಪಿನಿಂದ ನುಣುಚಿಕೊಳ್ಳುವಂತಹ, ಶಿಕ್ಷೆಯಿಂದ ಪಾರಾಗುವಂತಹ, ನಂದು ಐ ಆಮ್ ಸಾರಿ ಅಂತ ಹೇಳಿದ ತಕ್ಷಣ ಮುಗಿತದೆ ಅನ್ನುವಂತ ಒಂದು ಚಾಣಾಕ್ಷತೆ ಇದು. ಡ್ಯಾಮೇಜ್ ಮಾಡೋದೆಲ್ಲ ಮಾಡೋದು. ಯಾವನಾದ್ರೂ ದಾರಿ ಮೇಲೆ ಹೋಗೋನ್ ಕಪಾಳಕ್ಕೊಂದು ಬಾರಿಸಿ, ಅಯ್ಯೋ ತಪ್ಪಾಯ್ತು, ನಾನು ಇನ್ನೊಬ್ಬ ಅನ್ಕೊಂಡು ನಿಮ್ಗೆ ಹೊಡೆದ್ಬಿಟ್ಟೆ, ಕ್ಷಮಿಸಿ ಅಂತ ಹೇಳಿದ್ರೆ, ಅವನು ಕ್ಷಮಿಸಿದ್ರೆ ಹೆಂಗಾಗತ್ತೆ ಇದು? ನಮ್ಮ ದೇವಸ್ಥಾನವನ್ನ, ನಮ್ಮ ಶ್ರದ್ಧಾ ಕೇಂದ್ರವನ್ನ ಡ್ಯಾಮೇಜ್ ಮಾಡಿದ್ದಾರೆ. ಇವರಿಗೆ ಶಿಕ್ಷೆ ಆಗುವ ತನಕ ನಾವು ಹೋರಾಟ ಮಾಡ್ತೇವೆ. ಎಸ್ ಓಕೆ, ಧನ್ಯವಾದಗಳು ಸರ್ ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸಿಕ್ಕಿರುವಂತಹ ಸಮಯದಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನು ಅವರ ಮುಂದೆ ಇಟ್ಟಿದ್ದೇವೆ. ಬಟ್ ವೀಕ್ಷಕರಿಗೂ ಕೂಡ ಕೆಲವೊಂದು ಪ್ರಯತ್ನಗಳಿರಬಹುದು, ದೂರವಾಣಿ ಕರೆ ಮುಖಾಂತರ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಿದ್ದೀರಾ. ಬಟ್ ಪ್ರಶ್ನೆಗಳು ಕೂಡ ಹಲವಿತ್ತು, ಸಮಯದ ಅವಕಾಶ ಕೂಡ ಕಡಿಮೆ ಇತ್ತು. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿಯ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.